ಕೊರೋನಾ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ವೈರಸ್ ನಿಯಂತ್ರಣಕ್ಕಾಗಿ ಹೋರಾಟದ ದಿಶೆಯಲ್ಲಿ ಮಂಗಳೂರು ದಕ್ಷಿಣದ ಮಾಜಿ ಶಾಸಕರಾದ jrlobo ಅವರ ನೇತೃತ್ವದಲ್ಲಿ ಮಂಗಳೂರಿನ ನೀರುಮಾರ್ಗ ಬಳಿ ಇರುವ ಮೇರ್ಲಪದವು ಎಂಬಲ್ಲಿರುವ ತರಕಾರಿ ಕೃಷಿ ಬೆಳೆಗಾರರ ತೋಟಕ್ಕೆ ತೆರಳಿ ರೈತರು ಬೆಳೆಸಿದ ಸಾವಯವ ಕೃಷಿಯನ್ನ ಕೊಂಡುಕೊಳ್ಳುವ ಮೂಲಕ ಸ್ಥಳೀಯ ಕೃಷಿ ಕಸುಬುದಾರರನ್ನ ಪ್ರೋತ್ಸಾಹಿಸಲಾಯಿತು. ಈ ಭಾಗದಲ್ಲಿ ಸುಮಾರು 80ಕ್ಕೂ ಅಧಿಕ ಕುಟುಂಬಗಳು ಕೃಷಿಯನ್ನ ನಂಬಿ ಬದುಕುತ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಸ್ಥಳೀಯ ರೈತರು ಬೆಳೆದಿರುವ ಕೃಷಿ ಉತ್ಪನ್ನಗಳನ್ನು ಕೊಂಡುಕೊಳ್ಳುವ ಮೂಲಕ ಅವಶ್ಯಕತೆ ಇದ್ದಲ್ಲಿಗೆ ತಲುಪಿಸುವ ಕೆಲಸ ಮಾಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಗೆ ಪೂರಕವಾದ ವಾತಾವರಣ ಇಲ್ಲದಿದ್ದರೂ ಇಲ್ಲಿನ ರೈತರು ಕಷ್ಟಪಟ್ಟು ಬೆಳೆದಿರುವ ಕೃಷಿ ಉತ್ಪನ್ನಗಳನ್ನು ದೂರದ ಎಪಿಎಂಸಿ ಮಾರುಕಟ್ಟೆಗೆ ಸ್ಥಳಾಂತರ ಮಾಡಿದ್ದು ಅಲ್ಲಿಗೆ ಸಾಗಿಸಲು ಕಷ್ಟ ಸಾಧ್ಯವಾಗಿರುವ ಹಿನ್ನೆಲೆಯಲ್ಲಿ ಕೃಷಿ ಕೆಲಸದಲ್ಲಿ ತೊಡಗಿರುವ ರೈತಾಪಿ ವರ್ಗವನ್ನು ಪ್ರೋತ್ಸಾಹಿಸುವ ದಿಸೆಯಲ್ಲಿ ಈ ಪ್ರಯತ್ನ ಮಾಡಲಾಯಿತು ಎಂದು ಮಾಜಿ ಶಾಸಕ jrlobo ತಿಳಿಸಿದರು. ನೀರ್ಮಾರ್ಗದ ಮೆರ್ಲಪದ ಹತ್ತಿರ ಸುಮಾರು 80ಕ್ಕಿಂತ ಜಾಸ್ತಿ ಕುಟುಂಬದವರು ಇಲ್ಲಿ ಕೃಷಿ ಮಾಡಿ ತಮ್ಮ ಜೀವನವನ್ನು ನಡೆಸಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಊರಿನ ತರಕಾರಿಯನ್ನು ಬೆಳೆಸಿಕೊಂಡು ಇಲ್ಲಿಯ ಜನರು ಕಷ್ಟಕರವಾದ ಜೀವನ ನಡೆಸ್ತಾ ಇದ್ದಾರೆ. ಈ ಒಂದು ಕೋವಿಡ್ ಲಾಕ್ಡೌನ್ನ ನಿಮಿತ್ತ ಇಷ್ಟು ಜನರಿಗೆ ಅವರಿಗೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಮಾಡಲಿಕ್ಕೂ ಈಗ ತುಂಬ ತೊಂದರೆ ಆಗಿದೆ. ಅವರು ಮಾಡಿರುವಂಥ ಈ ಬೆಳೆಸಿದಂಥ ತರಕಾರಿಗೆ ಒಳ್ಳೆ ಮಾರುಕಟ್ಟೆ ಸಿಗುವುದು ಕೂಡ ಈಗ ದುಸ್ತರ ಆಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ರೈತರು ತಮ್ಮ ತರಕಾರಿ ಅಥವಾ ಕೃಷಿಯನ್ನು ಬೆಳೆಸ್ತಾರೆ ಅಲ್ಲಿಯ ಉತ್ಪನ್ನಗಳನ್ನು ತೆಗೆದುಕೊಂಡು ಅವಶ್ಯಕತೆ ಇದ್ದಲ್ಲಿಗೆ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಅಂತ. ತೋಟದ ಬೆಳೆಗಳಾದ ಬಸಳೆ, ಅಲಸಂಡೆ, ಬಾಳೆಕಾಯಿ, ಹರಿವೆ ಸೊಪ್ಪು, ಸಿಹಿ ಕುಂಬಳ, ಬೂದು ಕುಂಬಳ ಸೇರಿದಂತೆ ತರಾವರಿ ಬೆಳೆಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸದ ಕಾರ್ಯವೈಖರಿಯನ್ನ ಮೆಚ್ಚಿದ ಸ್ಥಳೀಯ ರೈತರು ಕೊರೋನಾ ವೈರಸ್ ವಿರುದ್ಧ ಹೋರಾಟದಲ್ಲಿ ಕೈ ಜೋಡಿಸಿದ್ರು. ಈ ಸಂದರ್ಭದಲ್ಲಿ ಟಿಕೆ ಸುಧೀರ್, ಪ್ರಕಾಶ್ ಬಿ ಸಾಲ್ಯನ್, ಡೆನಿಸ್ ಡಿ ಸಿಲ್ವಾ, ಕೃತಿನ್ ಕುಮಾರ್, ಉದಯ್ ಕುಮಾರ್, ರಘುರಾಜ್ ಕದ್ರಿ, ರಾಜೇಶ್ ಕದ್ರಿ, ಸಮರ್ಥ ಭಟ್, ನಾಗೇಂದ್ರ, ಸಂತೋಷ್ ನೀರ್ಮಾರ್ಗ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಮೇರ್ಲಪದವು ಪರಿಸರದಲ್ಲಿ ಹಲವಾರು ರೈತರು ಮುಖ್ಯವಾಗಿ ತರಕಾರಿ ಬೆಳೆಯನ್ನು ಬೆಳೆಸುವಂಥ ಹಲವಾರು ವರ್ಷಗಳಿಂದ ಈ ಕೃಷಿಗೆ ಅಥವಾ ಈ ತರಕಾರಿಯನ್ನು ಬೆಳೆಸುತ್ತಾ ಜೀವನ ನಡೆಸುವಂಥ ಹಲವಾರು ಕುಟುಂಬಗಳಿವೆ. ಈ ಮೇರ್ಲಪದ ಪರಿಸರದಲ್ಲಿ ಸುಮಾರು 70-80 ಕುಟುಂಬಗಳು ಇವೆ. ಪ್ರತ್ಯೇಕವಾಗಿ ಅವರು ಇಲ್ಲಿ ತರಕಾರಿಯನ್ನು ಬೆಳೆಸಿ ಬೆಳಗ್ಗೆ 3 ಗಂಟೆಗೆ ಇಲ್ಲಿಂದ ಅದನ್ನು ತೆಗೆದುಕೊಂಡು ಹೋಗಿ ನಮ್ಮ ಮಂಗಳೂರು ಮಾರುಕಟ್ಟೆ ಬಳಿ ಮಾರುವಂಥ ಈ ವ್ಯವಸ್ಥೆ ಹಲವಾರು ವರ್ಷಗಳಿಂದ ನಡೀತಾ ಇದೆ. ಆದರೆ ನಮಗೆಲ್ಲರಿಗೂ ಗೊತ್ತಿದ್ದ ಪ್ರಕಾರ ಈಗ ಮಂಗಳೂರು ಮಾರುಕಟ್ಟೆಯಲ್ಲಿ ತರಕಾರಿಯನ್ನು ಮಾರುವಂಥದ್ದು ಅದನ್ನು APMCಗೆ ಸ್ಥಳಾಂತರಿಸಲಾಗಿದೆ. ಆದ್ದರಿಂದ ಮುಖ್ಯವಾಗಿ ಈ ಸ್ಥಳೀಯ ತರಕಾರಿ ಬೆಳೆಸುವವರಿಗೆ ತುಂಬ ಕಷ್ಟದ ಇದು ವಾತಾವರಣ. ಯಾಕೆಂದರೆ ತರಕಾರಿಯನ್ನು ಮಾರುವಂಥದ್ದು ತುಂಬ ಕಷ್ಟದಾಯಕ. ಇಲ್ಲಿಯ ಸ್ಥಳೀಯ ತರಕಾರಿ ಬೆಳೆಸುವವರಿಗೆ ಅಂಥದ್ದೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು ಇದರ ಒಟ್ಟಿಗೆ ಆಗಬೇಕಾಗಿದೆ. ಅದು ಇಲ್ಲಿ ಇರುವಂಥ ಎಲ್ಲ ತರಕಾರಿ ಬೆಳೆಸುವವರ ಪರವಾಗಿ ನಾನು ವಿನಂತಿಸಿಕೊಳ್ಳುವಂಥದ್ದು. ಬಳಿಕ ಮರೋಳಿ ಎಂಬಲ್ಲಿರುವ ವೈಟ್ ಹೌಸ್ ಸ್ನೇಹಾಲಯ, ಜಪ್ಪು, ಪ್ರಶಾಂತ್ ನಿವಾಸ್, ಮಂಗಳೂರಿನ ಇನ್ನಿತರ ಹಲವು ಅನಾಥಾಲಯಗಳಿಗೆ ತರಕಾರಿಯನ್ನ ಹಂಚಲಾಯಿತು. You people are doing such a wonderful service. Our people are also listening and praying. Great. To solve this corona problem from world facing this problem.